ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್, ಚಿತ್ರದುರ್ಗ ತಾಲೂಕು ಆಡಳಿತ, ಹಿರಿಯೂರು ತಾಲೂಕ್ ಪಂಚಾಯತ್, ಹಿರಿಯೂರು ತಾಲೂಕ್ ಸ್ವೀಪ್ ಸಮಿತಿ, ಹಿರಿಯೂರು ತಾಲೂಕಾಡಳಿತ ವತಿಯಿಂದ ಮತದಾರ ಪಟ್ಟಿಯ ಪರಿಷ್ಕರಣಾ 2023 ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವ ಮತದಾರರನ್ನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲು ಅಭಿಯಾನವನ್ನು ಆಯೋಜಿಸಲಾಗಿತ್ತು. 18 ವರ್ಷ ಪೂರ್ಣಗೊಂಡವರು ಮತದಾರ ಪಟ್ಟಿಯ ಹೆಸರು ಸೇರ್ಪಡೆಗೊಳಿಸಬಹುದಾಗಿದ್ದು, ಹೆಸರು ಸೇರ್ಪಡೆ, ತಿದ್ದುಪಡಿ, ಸ್ಥಳಾಂತರ, ಫೋಟೋ ಬದಲಾವಣೆ ಹಾಗೂ ವಿವಿಧ ಪರಿಷ್ಕರಣಾ ಕಾರ್ಯವನ್ನು ಕೈಗೊಳ್ಳಲು ಸಾರ್ವಜನಿಕರು ಹಾಗೂ ಮತದಾರರಿಗೆ ಡಿಸೆಂಬರ್ 8ರವರೆಗೆ ಕಾಲಾವಕಾಶ ನೀಡಲಾಗಿದೆ ಎಂದು ತಹಶೀಲ್ದಾರ್ ಪ್ರಶಾಂತ್ ಗೌಡ ತಿಳಿಸಿದರು. ಈ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಪ್ರಶಾಂತ್ ಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಪ್ರಶಾಂತ್ ಗೌಡ ಪಾಟೀಲ್, ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕರಡು ಪಟ್ಟಿಯನ್ನು ದಿನಾಂಕ 9/11/2022 ಪ್ರಕಟಿಸಲಾಗಿದ್ದು, ತಾಲೂಕಿನಲ್ಲಿ ನಗರ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸಹ ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರು ಸೇರ್ಪಡೆಗೊಳಿಸಲು ಅರ್ಹರಿರುವ ಯುವ ಮತದಾರರು ಪಟ್ಟಿಗೆ ಸೇರ್ಪಡೆಗೊಳಿಸಲು 1 ತಿಂಗಳ ಕಾಲ ಸ್ವಿಪ್ ಕಾರ್ಯಕ್ರಮದಡಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಗೊಳಿಸಲು ನವೆಂಬರ್ 12, ನವೆಂಬರ್ 20, ಡಿಸೆಂಬರ್ 3 ಹಾಗೂ 4ರಂದು ಜಿಲ್ಲಾಧಿಕಾರಿಗಳ ಆದೇಶ ಹಾಗೂ ಸರ್ಕಾರದ ಆದೇಶದ ಮೇರೆಗೆ ಮಿಂಚಿನ ನೋಂದಣಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗುವುದು ಎಂಬುದಾಗಿ ತಹಶೀಲ್ದಾರ್ ಪ್ರಶಾಂತ್ ಗೌಡ ಪಾಟೀಲ್ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಗೌಡ ಪಾಟೀಲ್, ನಗರಸಭೆಯ ಪೌರಾಯುಕ್ತರಾದ ಡಿ ಉಮೇಶ್, ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾದ ಈಶ್ವರ್ ಪ್ರಸಾದ್, ತಾಲೂಕಾಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ THO ವೆಂಕಟೇಶ್, ಚುನಾವಣಾ ಆಯೋಗದ ದ್ವಿಸದಸ್ಯರಾದ ಚಂದ್ರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಎಲ್ಲ ಸಾರ್ವಜನಿಕವಾಗಿ 2023 ಮಾರ್ಚ್ ಚುನಾವಣೆ ಅಧಿಕಾರಿಗಳು ಅಂತಿಮ ಮತದಾರ ಪಟ್ಟಿ ಪ್ರಕಟವಾಗಿದೆ. ಗ್ರಾಮ್ ಎಲೆಕ್ಟ್ರಿಕಲ್ ರೋಲ್ ಅಂದರೆ ಡ್ರಾಫ್ಟ್ ರೆಡಿ ಆಗಿದೆ. ಕೊನೆಯ ರೋಲ್ ಆಗುವವರೆಗೂ ನಮ್ಮ ವಾಲಿಫಿಕೇಷನ್ ಆಗಲಿ, ರಿವಿಷನ್ ಆಗಲಿ, ಫಾರ್ಮ್ 6, 7, 8 ಇದೆಲ್ಲ ಇರುತ್ತೆ. ಮೊದಲಿನ ಥರ ಅಷ್ಟು ಕಷ್ಟದಲ್ಲ. ನೀವು ಆನ್ಲೈನ್ ಮುಖಾಂತರ ಕೂಡ ನಮ್ಮ ಆಧಾರ್ ಕಾರ್ಡ್ 18 ವರ್ಷ ಯಾರು ನಮ್ಮ ಹಿರಿಯರಾಗಿ ನಮ್ಮ ರಾಜ್ಯದಲ್ಲಿ ಯಾರೇ ಆಗಿರಲಿ ವಯಸ್ಕರಾಗಿದ್ದಾರೆ, ಅವರು ಮತದಾರ ಮಾಡಲು ವೋಟ್ ಹಾಕಲು ಅರ್ಹರಾಗಿದ್ದಾರೆ. ಇವತ್ತಿನ ಅಧ್ಯಯನ ಖಾತಾ ಯಾರು ಅಟ್ರಾಕ್ಟ್ ಮಾಡಿದ್ದಾರೆ, ಯಾರು 18, 19, 20 ವರ್ಷ ಆಗಿದ್ದಾರೆ, ಪ್ರತಿ ಬೂದು ಮಟ್ಟದಲ್ಲಿ, ಪ್ರತಿ ಪಾರ್ಟ್ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಅವರು ತಿಳಿಸಿ ಯಾರು ಮತದಾರರ ಬಗ್ಗೆ ಅವರನ್ನು ಪ್ರೋತ್ಸಾಹಿಸಿ ವ್ಯಾಪಕ ಪ್ರಚಾರ ಕೊಟ್ಟು ಅವರ ಹೆಸರು, ಅದು ವಿಶೇಷವಾಗಿ ಮಹಿಳೆಯರಾಗಿರಲಿ, ಅಂಗವಿಕಲರಾಗಿರಲಿ, ತ್ರಿಲಿಂಗ ಆಗಿರಲಿ, ತ್ರಿಲಿಂಗ ಆಗಿರಲಿ, ಟ್ರಾನ್ಸ್ಜೆಂಡರ್ಸು, ವಿಶೇಷ ಮಹಿಳೆಯರಾಗಿರಲಿ, ಅವರೆಲ್ಲರೂ ಗುರುತಿಸಿ ಅವರಿಗೆ ಆಧಾರ್ ಕಾರ್ಡ್ಗಳನ್ನು ಮತ್ತು ಅವರ ಯಾವ ಜನ್ಮದ ದಾಖಲಾತಿ ಪಟ್ಟಿದೆ ಅವರನ್ನು ಒಳಗೊಂಡು ಅವರನ್ನು ಮತದಾರ ಪಟ್ಟಿಗೆ ಸೇರಿಸಬಹುದು. ಮತ್ತು ಕಳೆದ 1 ವರ್ಷಕ್ಕಾಗಿ 2 ವರ್ಷಕ್ಕಾಗಿ ಯಾರು ಮರಣ ಹೊಂದಿದ್ದಾರೆ ಅವರ ಹೆಸರು ರಿಜಿಸ್ಟ್ರೇಷನ್ ಮಾಡೋದಾಗಿ, ಬೇರೆ ಜಿಲ್ಲೆಯಿಂದ ಈ ಜಿಲ್ಲೆಗೆ ಬಂದು ಬೀದರಿಲ್ಲ, ಚಾಮರಾಜನಗರದಲ್ಲಿ ಅವ್ರು ಮತದಾರ ಪಟ್ಟಿ ಅವರನ್ನು ಬೇರೆ ತಾಲೂಕಾಗಿ ಇನ್ನೂರು ಜಿಲ್ಲೆಗೆ ಹೊಂದಿದ್ದಾರೆ, ಅವರನ್ನು ಇಲ್ಲೇ ಸ್ಥಳೀಯವಾಗಿ ಆನ್ಲೈನ್ ಅವರ ಹೆಸರು ಕೂಡ ಇಲಾಖೆ ಬದಲಾಗುವ ಅವಕಾಶ ಇದೆ. ಅಪ್ಲಿಕೇಶನ್ ಆಗಿ ನಿಲ್ಲಿಸುವ ಅವಕಾಶ ಇದೆ. ಎಲ್ಲ ಮತದಾರರಲ್ಲಿ, ಎಲ್ಲ ಸಾರ್ವಜನಿಕರಲ್ಲಿ ಈ 1 ತಿಂಗಳು ನಮಗೆ ಅಭಿಯಾನ ಇರುತ್ತೆ. ಯಾರು 18 ವರ್ಷ ದಾಟಿದ್ರು, ಯಂಗ್ ವೋಟರ್ಸ್ ಇದೆ, ಯಾರು ಮತದಾರರಲ್ಲಿ ಗೊಂದಲ ಇದೆ, ಯಾರಿಗೆ ಇಲ್ಲಿವರೆಗೂ ನೋಂದಣಿ ಮಾಡಿಲ್ಲ, 18 ವರ್ಷ ಅಂತ ಯಾರು 18% ಮೇಲ್ಪಟ್ಟಿದ್ದಾರೆ, ಇವತ್ತುವರೆಗೂ ವೋಟ್ ಮಾಡಿಲ್ಲ, ಅವ್ರಿಗೆ ಎಲೆಕ್ಷನ್ ಕಾರ್ಯ ಚುನಾವಣೆ ಇಲ್ಲಂತೆ ತಾಲೂಕು ಆಫೀಸ್ ಆನ್ಲೈನ್ ಮುಖಾಂತರ ಕೂಡ ಮಾಡ್ಕೋಬೋದು. ಸೊ ಈ 1 ತಿಂಗಳ ಅಭಿಯಾನದಲ್ಲಿ ಜಿಲ್ಲೆಯಲ್ಲಿ 5-6 ಅಂತಿಮ ಮತದಾರರು ನಮ್ಗೆ ಏನೇ ಬಂದರೂ ಕೂಡ ತಾಲೂಕು ಕಚೇರಿ ಆಫೀಸ್ಗೆ ನಾವು ಸಂಪರ್ಕ ಮಾಡಬಹುದು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಂದ ಜೀವ ಗಾಳಿಗೆ ಬೆಳಕಾಗಿದೆ ಗೆಲುವು
ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.